ನಮಸ್ಕಾರ. ದುನಿಪು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ವಿಜಯದಶಮಿ ಹಾಗೂ ನಾಡಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಜ್ಯೋತಿ ಎಡಪದವು. ಇಂದು ವಿಜಯದಶಮಿ, ನವರಾತ್ರಿ ಹಬ್ಬದ ಕಡೆಯ ದಿನ. ವಿಜಯದಶಮಿಯು ನವರಾತ್ರಿ ಹಬ್ಬದ ಮುಕ್ತಾಯವಾಗಿದೆ. ಶ್ರೀರಾಮನಿಂದ ರಾವಣ ಸಂಹಾರಕ್ಕೂ ಮುನ್ನವೇ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ವಿಜಯದಶಮಿಯ ದಿನ ರಾವಣ ದಹನ ಕೂಡ ನಡೆಯುತ್ತದೆ. ಶಾರದೀಯ ನವರಾತ್ರಿ ಮುಗಿದ ನಂತರ ದುರ್ಗಾಮಾತೆಯ ಮೂರ್ತಿಯ ನಿಮಜ್ಜನೆಯು ಈ ದಿನ ನಡೆಯುತ್ತದೆ. ತಾಯಿ ಆದಿಶಕ್ತಿಯು 9 ದಿನಗಳ ಕಾಲ ಮಹಿಷಾಸುರನೊಂದಿಗೆ ಹೋರಾಡಿ 10ನೆಯ ದಿನ ಅವನನ್ನು ಕೊಂದರು. ಆದ್ದರಿಂದ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ವಿಜಯದಶಮಿ ಎಂದರೆ ಕೆಡುಕಿನ ಮೇಲೆ ಒಳಿತಿನ ಜಯ ಎಂದು ಅರ್ಥ. ವಿಜಯದಶಮಿಯು ಕೇವಲ ಶ್ರೀರಾಮ ಮತ್ತು ದುರ್ಗಾಮಾತೆಗೆ ಮಾತ್ರ ಸಂಬಂಧಿಸಿರದೆ ಅದು ಮಹಾಭಾರತಕ್ಕೂ ಸಂಬಂಧವನ್ನು ಹೊಂದಿದೆ. ಪಾಂಡವರು ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಸಾಧಿಸಿದ ದಿನವಾಗಿದೆ. ಈ ವಿಜಯದಶಮಿಯು ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಒಳಿತಿನಡೆಗೆ ನಡೆಸುವ ರಹದಾರಿಯಾಗಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಿಜಯದಶಮಿ ಮತ್ತು ನಾಡಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಹಾಗೆಯೇ ಮಂಗಳೂರು ದಸರಾಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಆಮಂತ್ರಿಸುತ್ತಾ ನಮ್ಮ ಈ ಸಂಚಿಕೆಯನ್ನು ಮುಗಿಸುತ್ತೇವೆ. ನಮಸ್ಕಾರ.